ನಮಸ್ಕಾರ, ಬಿಸ್ನೆಸ್ ಟಾಕ್ ಮಾತುಕತೆಗೆ ಸ್ವಾಗತ. ಇದು ವ್ಯವಹಾರದ ಮಾತು. ಇವತ್ತು ನಾವು ಕೃಷಿ ವ್ಯವಹಾರದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಕೂಡ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಯತೀಶ್ ಶೆಟ್ಟಿ ಬಂಡಾಳ ಮತ್ತು ಶ್ರೀಹರಿ ಕುದ್ದು ಪದವ್. ನಾನು ಈ ಇಬ್ಬರು ಅತಿಥಿಗಳನ್ನು ಕೂಡ ಇವತ್ತಿನ ಶೋಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ. ಶ್ರೀಹರಿ ಅವರಿಗೆ ಮತ್ತು ಯತೀಶ್ ಶೆಟ್ಟಿ ಅವರಿಗೆ. ಯತೀಶ್ ಶೆಟ್ಟಿ ಬಂಡಾಳ ಅವರು ಮತ್ತು ಶ್ರೀಹರಿ ಕುದ್ದು ಪದವ್ ಅವರು ಇವತ್ತಿನ ಮಾತುಕತೆಯಲ್ಲಿ ವೀಕ್ಷಕರು, ನಾನು ಈಗಾಗಲೇ ಹೇಳಿದ ಹಾಗೆ ಇವತ್ತಿನ ಬಿಸ್ನೆಸ್ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತೇವೆ. ಇವತ್ತು ಕೃಷಿಕರು ಮತ್ತು ಗ್ರಾಹಕರ ನಡುವೆ ಒಂದು ವ್ಯವಹಾರದ ಕೊಂಡಿಯನ್ನು ಈ ಇಬ್ಬರು ತರುಣರು ಆರಂಭಿಸಿದ್ದಾರೆ. ಈಗಾಗಲೇ ತುಂಬ ಜನಪ್ರಿಯತೆಯನ್ನು ಕೂಡ ಪಡೆದಿದೆ. ಬಂಟ್ವಾಳದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರಂಭವಾಗಿರುವಂಥ ಈ ಒಂದು ಇನಿಷಿಯೇಟಿವ್ ಇವತ್ತು ರಾಜಧಾನಿಯಲ್ಲಿ ಕೂಡ ಗಮನ ಸೆಳೆದಿರುವಂಥದ್ದು. ಇವರು ಏನು ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಕೃಷಿಕರನ್ನು ಮತ್ತು ಗ್ರಾಹಕರನ್ನು ಅವರು ಜೋಡಿಸ್ತಾ ಇದ್ದಾರೆ, ಇದರಿಂದ ಕೃಷಿಕರಿಗೆ ಏನು ಲಾಭ ಮತ್ತು ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಗ್ರಾಹಕರಿಗೆ ಏನು ಲಾಭ ಅನ್ನುವಂಥ ವಿಚಾರವನ್ನು ಇವತ್ತಿನ ನಾವು ಮಾತುಕತೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಇವರು ಆರಂಭಿಸಿರುವಂಥ ಒಂದು ಇನಿಷಿಯೇಟಿವ್ localfarmers.in ಅಂತ ಒಂದು ಸಂಪರ್ಕ ಸೇತುವನ್ನು ಆರಂಭಿಸಿದ್ದಾರೆ. ಅದು ಸ್ಥಳೀಯ ಕೃಷಿಕರಿಗೆ ಮತ್ತು ಜಗದಗಲದ ಗ್ರಾಹಕರಿಗೆ ಒಂದು ಸಂಪರ್ಕ ಸೇತುವನ್ನು ಅವರು ಆರಂಭಿಸಿರುವಂಥದ್ದು. ಅದರ ಜೊತೆಗೇ ಅವರು ಸಂಜೀವಿನಿ ಈಕೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಆರಂಭಿಸಿದ್ದಾರೆ. ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನಾನು ಈ ಇಬ್ಬರನ್ನು ಕೂಡ ಮಾತಾಡಿಸ್ತೇನೆ. ಇಬ್ಬರು ಕೂಡ ವಿಶೇಷ ಅಂತ ಹೇಳಿದ್ರೆ BE ಪದವೀಧರರು. ಇಬ್ಬರು ಕೂಡ ಕೃಷಿ ಮೂಲದಿಂದ ಬಂದವರಾದರೂ ಕೂಡ ಉನ್ನತ ವ್ಯಾಸಂಗವನ್ನು ಪಡೆದು ಅದರ ಕೂಡ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ಅಧ್ಯಯನ ಮಾಡಿ ನಮ್ಮ ಯತೀಶ್ ಶೆಟ್ಟಿ ಅವರು ಸುಮಾರು 9 ವರ್ಷಗಳ ಕಾಲ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಈಗ ಮತ್ತೆ ಪೂರ್ಣವಾಗಿ ಈ ಒಂದು ಅವರ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಶ್ರೀಹರಿ ಅವರು ಇನ್ನೂ ಕೂಡ ತನ್ನ ಉದ್ಯೋಗವನ್ನು ಮುಂದುವರಿಸಿಕೊಂಡು ಅದರ ಜೊತೆಗೇ ಇದನ್ನು ಕೂಡ ಈ ಒಂದು ಲೋಕಲ್ ಫಾರ್ಮರ್ ಮತ್ತು ನಮ್ಮ ಗ್ರಾಹಕರನ್ನು ಒಂದು ಸಂಪರ್ಕ ಸೇತು ಮಾಡುವಂಥ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾನು ಇಬ್ಬರನ್ನು ಕೂಡ ಕೇಳಿಕೊಳ್ಳುವಂಥದ್ದು, ನೀವು ಬಹುಶಃ ಬೆಂಗಳೂರಿನಂಥ ದೊಡ್ಡ ಪೇಟೆ ಪಟ್ಟಣದಲ್ಲೋ ಅಥವಾ ಮುಂಬೈಯಲ್ಲೋ ಅಥವಾ ಹೈದರಾಬಾದಲ್ಲೋ ಎಲ್ಲೋ, ಯಾಕಂದರೆ ನಿಮ್ಮ ನೀವು ಕಲಿತಿರುವಂಥದ್ದು ಇಂಜಿನಿಯರಿಂಗ್ ಓದಿರುವವರು, ಒಂದು ಆರಾಮದಾಯಕವಾದಂಥ ಉದ್ಯೋಗ ಅಥವಾ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಬಹುದಾಗಿತ್ತು ಆ್ಯಕ್ಚುಲಿ. ಆದರೆ ಯಾಕೆ ನೀವು ಈ ಹಳ್ಳಿಯ ಜನರ ಜೊತೆಗೆ, ಯಾಕೆ ಈ ರೈತರ ಜೊತೆಗೆ ಒಂದು ಕೆಲಸ ಮಾಡಲಿಕ್ಕೆ ಆರಂಭಿಸಿದ್ರಿ? ಏನು ಉದ್ದೇಶ ಅಂತ? ಖಂಡಿತ ನಮ್ಮ ಮೂಲ ಕೃಷಿ ಕುಟುಂಬ. ನಮ್ಮ ತಂದೆ ಕೃಷಿಕರಾಗಿದ್ದರು. ಮತ್ತು ಅವರ ಜೀವನದ ಕೊನೆಯ ದಿನಗಳಿಗೆ ತನಕ ಕೂಡ ಕೃಷಿಯಲ್ಲಿ ತುಂಬ ಆಸಕ್ತಿಯಿಂದ ಮಾಡ್ತಿದ್ದವರು. ಅದು ನಮಗೆ ಪ್ರೇರಣೆ ಅಂತ ಹೇಳ್ಬೋದು. ಹಾಗೆಯೇ ತುಂಬ ಜನ ಕೃಷಿಕರು ಇದ್ದಾರೆ. ಆ ಒಂದು ಆದರ್ಶಮಯವಾಗಿ ಮತ್ತು ಕೃಷಿಯಲ್ಲಿ ಅಷ್ಟು ಆಸಕ್ತಿಯಿಂದ ನಮ್ಮ ಹಿಂದಿನ ತಲೆಮಾರಿನವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಾವು IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಒಂದು ಸಂದರ್ಭದಲ್ಲಿ ನೋಡುವಾಗ ನಮ್ಮ ತಂದೆಯ ನಂತರ ಕೃಷಿ ಮುಂದುವರಿಯುವುದಿಲ್ಲ ಅನ್ನೋ ಒಂದು, ಅಂದರೆ ಕೃಷಿ ಮುಂದುವರಿತದ ಇಲ್ವಾ ಅಂತ ಒಂದು ಭಾವನೆ ಇತ್ತು. ಯಾವುದೋ ನಮ್ಮ ಒಂದು ಮನೆಯಲ್ಲಿ ಕೃಷಿ ನಿಂತರೆ ತೊಂದರೆ ಇಲ್ಲ, ಅಷ್ಟು ಅಂದರೆ ದೊಡ್ಡ ವಿಷಯ ಆಗೋದಿಲ್ಲ. ಆದರೆ ಇದು ಸಹಜವಾಗಿ ಎಲ್ಲ ಕಡೆ ನಡೆಯುವಂಥದ್ದು, ಎಲ್ಲ ಕಡೆಯೂ ಕೃಷಿಕರ ಮನೆಯ ಮಕ್ಕಳು ಪೇಟೆಗೆ ಸೇರಿಕೊಳ್ತಾರೆ. ಹೌದು. ಮತ್ತೆ ಅದಕ್ಕೆ ನಾವು ಹೇಳ್ತೇವೆ ಹೀಗೆ ಆಗ್ತಿದೆ ಅಂತ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ, ಹೆಚ್ಚಿನವರು, ನಾವು ಕೃಷಿಯಲ್ಲಿ ಒಲವಿರುವವರು. ಆದರೆ ಅದಕ್ಕೆ ಪರಿಹಾರ ಏನು ಅಂತ ಪ್ರಯತ್ನ ನಡೆಯುವುದಿಲ್ಲ. ಅದಕ್ಕೆ ನಾವು ಒಂದು ಸಣ್ಣ ಮಟ್ಟಿಗೆ ಜವಾಬ್ದಾರಿ ತಗೊಂಡು ನಮ್ಮಿಂದ ಏನಾಗ್ತದೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಜವಾಬ್ದಾರಿ ತಗೊಳ್ಳೋ ರೀತಿಯಲ್ಲಿ ಕೃಷಿಗೆ ವಾಪಸ್ ಬಂದು ಅದರಲ್ಲಿ ಸ್ವಲ್ಪ ಭಾಗವಹಿಸಿ ಮತ್ತೆ ಅದೇ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತ ಮುಂದುವರಿಸ್ತಾ ಇದ್ದೀವಿ. ಇದು ಶ್ರೀಹರಿ ಅವರೇ, ನಾನು ಸಹ ಕೃಷಿಯಿಂದ ಅಂದರೆ ಬ್ಯಾಕ್ಗ್ರೌಂಡಿಂದಲೇ ಬಂದಿರೋನು. ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಯಾಕಂದರೆ ಒಂದು ಮರ ಇರ್ಬೋದು, ಅದು ನಮಗೆ ಯಾವತ್ತೂ ಬೈಯೋದಿಲ್ಲ. ಅಥವಾ ನಾವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು, ನಮ್ಮ ಬಾಸ್ ಹೇಳ್ತಾನೆ ನಾಳೆ ಆ ಕೆಲಸ ಆಗಿಲ್ಲ ನನಗೆ ಯಾಕೆ ಅಂತ ಕೇಳ್ತಾನೆ. ಆದರೆ ಒಂದು ಕೃಷಿ ಚಟುವಟಿಕೆ ಈ ಥರ ಮಾಡುವಾಗ ಅದು ನಮಗೆ ಫಲ ಕೊಡಲಿಕ್ಕಿಲ್ಲ. ಆದರೆ ಈ ಥರ ನಮಗೆ ಒಂದು ಮಾನಸಿಕವಾದಂತಹ ಯಾವುದೇ ಒಂದು ಒತ್ತಡ ಅಥವಾ ಈ ಥರ ಇರೋದಿಲ್ಲ. ಅದಕ್ಕಾಗಿ ನನಗೆ ತುಂಬ ಖುಷಿ. ನನಗೆ ಕೃಷಿ ಮಾಡೋದಂದರೆ ತುಂಬ ಇಷ್ಟ. ಆ ಥರ ನಾನು ತಕ್ಷಣಕ್ಕೆ ಕೃಷಿಯಲ್ಲಿ ನಿಮಗೆ ಪ್ರತಿಫಲ ಸಿಗದೇ ಇದ್ದರೂ ಕೂಡ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ಒಂದು ಒಳ್ಳೆಯ ನೆಮ್ಮದಿ ಇರ್ತದೆ, ಸ್ಟ್ರೆಸ್ ಫ್ರೀ ಆದಂಥ ಒಂದು ಬದುಕು.
ಅಂದ್ರೆ 4 ಜನರ ಒಟ್ಟಿಗೆ ನಾವು ಮಿಂಗಲ್ ಆಗ್ಲಿಕ್ಕೆ ಆಗ್ತದೆ. ಹತ್ತಿರ ಮನೆಯವರದ್ದು ಪರಿಚಯ ಇರ್ತದೆ. ಯಾವ್ದಾದ್ರು ಒಂದು ಕೃಷಿ ಚಟುವಟಿಕೆ ಇರುವಾಗ 4 ಜನ ಬರ್ತಾರೆ, ಆ ಕಡೆ ಈ ಕಡೆಯಿಂದ ಬಂದು ಮನೆಯದ್ದು ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆತರ ಒಂದು ಇರ್ತದೆ. ಯಾವುದೇ ಒಂದು ಸಿಟಿಯಲ್ಲಿರುವಂತಹ ಇವತ್ತಿನ ಈ ಸಿಸ್ಟಮ್ ಅಲ್ಲಿ ಹೇಗಿದೆ ಅಂದ್ರೆ, ನಮಗೆ ಮನೆ ಹತ್ತಿರದವರು ಅಥವಾ ಅಪಾರ್ಟ್ಮೆಂಟ್ ಹತ್ತಿರದವರು ಯಾರು ಅಂತ ನಮಗೆ ಪರಿಚಯ ಇರುವುದಿಲ್ಲ. ಅದು ನಿಜವಾದದ್ದು. ಇವತ್ತು ಒಂಥರ ಆದಂತಹ ನಮಗೆ ವಿಷಯ ಸಹ ಹೌದು ನನಗೆ ನೋಡುವಾಗ. ಆದರೆ ಕೃಷಿಯಲ್ಲಿ ಆ ಥರ ಇಲ್ಲ ಅಂತ ಅನಿಸುತ್ತೆ ನನಗೆ ತುಂಬ ಖುಷಿಯಾಗಿರುವಂಥದ್ದು. ಅದಕ್ಕಾಗಿ ನಾನು ಕೃಷಿಯನ್ನೇ ಮುಂದುವರಿಸಲಿಕ್ಕಿದೆ ಇನ್ನೂ ಸಹ. ಅಂದರೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವು ಸ್ವಲ್ಪ ಕಂಪನಿಯಲ್ಲಿ ಸಹ ಉದ್ಯೋಗ ಮಾಡ್ತಾ ಇದ್ದೇವೆ, ಅದರೊಟ್ಟಿಗೆ ಕೃಷಿಯನ್ನು ಸಹ ಮಾಡಿಕೊಂಡು. ಗ್ರೇಟ್. ಒಂದು ಕಡೆ ಏನು ಉದ್ಯೋಗವನ್ನು ಕೂಡ ಮಾಡಿಕೊಂಡು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೇನೆ ಕೃಷಿ ಏನು ಆ ಒಂದು ಮಣ್ಣಿನ ಇದೆಯಲ್ಲ ಸುವಾಸನೆ, ಪರಿಮಳ, ಅದನ್ನು ಇನ್ನೂ ಕೂಡ ಒಂದು ಉಳಿಸಿಕೊಂಡಿದ್ದೀರಿ. ಅದನ್ನು ಪೂರ್ತಿ ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ. ಇದು ಯತೀಶ್ ಅವರೇ, ಈಗ ನೀವು ಮಾಡ್ತಾ ಇರುವಂಥ ಪರಿಕಲ್ಪನೆ ಉಂಟಲ್ಲ, localfarmers.in, ಏನದು? ಕೃಷಿಯಲ್ಲಿ ಯಾಕೆ ಈ ಸಮಸ್ಯೆ ಬರ್ತಿದೆ, ಕೃಷಿಯಿಂದ ವಿಮುಖರಾಗ್ತಿದ್ದೇವೆ ಅಂತ ಯೋಚನೆ ಮಾಡಿದರೆ, ಒಂದು ನಾವು ಕೃಷಿಕ ಕಷ್ಟಪಟ್ಟು ಬೆಳೀತಾರೆ, ಆದರೆ ಕೊನೆಗೆ ಅದರ ಬೆಲೆಯನ್ನು ಯಾರೋ ಒಬ್ಬ ಮೂರನೇವನು ತೀರ್ಮಾನ ಮಾಡ್ತಾನೆ. ಮತ್ತು ಅಂತಿಮವಾಗಿ ಗ್ರಾಹಕರು ಏನು ಬೆಲೆ ಕೊಡ್ತಾರೆ ಅದರ ತುಂಬ ಸಣ್ಣ ಪಾಲು, 20-30% ಮಾತ್ರ ಕೃಷಿಕನಿಗೆ ತಲುಪ್ತಾ ಇದೆ. ರೈತರಿಗೆ ಮೂಲವಾಗಿ ಬೆಳೆದಂಥ ಗದ್ದೆಯಲ್ಲೋ ತೋಟದಲ್ಲೋ ಬಾರಿ ಕಷ್ಟಪಟ್ಟು ಬೆಳೆದಂಥ ರೈತನಿಗೆ ಅವನು ಉತ್ಪನ್ನ ಮಾರಿದಾಗ ಅವನಿಗೆ ಸಿಗುವಂಥದ್ದು ಒಂದು ಸಣ್ಣ ಅಂಶ ಮಾತ್ರ. ಹೌದು. ಯಾಕಂದ್ರೆ ಅದರ ಮಧ್ಯದಲ್ಲಿ ಸುಮಾರು ಜನ ಇದ್ದಾರೆ, ಮಿಡಲ್ಮ್ಯಾನ್ಗಳು, ಲಾಂಗ್ ಸಪ್ಲೈ ಚೈನ್ ಅಂತ ಏನಂತೀವಿ. ಅದರಿಂದಾಗಿ ಸಮಸ್ಯೆ ಬರ್ತಾ ಇದೆ. ಅದರ ಒಟ್ಟಿಗೆ ನಾವು ಆಹಾರ ತಿಂತಿದ್ದೇವೆ, ಕೃಷಿಯ ಉತ್ಪನ್ನ ನಾವು ಕೃಷಿಯ ಒಟ್ಟಿಗೆ ನಮ್ದು ಗ್ರಾಹಕರಾಗಿ ನಾವು ಪ್ರತಿದಿನ ಕನೆಕ್ಷನ್ ಇದೆ. ನಾವು ಪ್ರತಿದಿನ ಊಟ ಮಾಡ್ತೇವೆ. ಬೇರೆ ಟೀಚರ್ ಆಗಿರ್ಬೋದು ಅಥವಾ ಯಾರೋ ಇನ್ನೊಂದು ಪ್ರೊಫೆಷನ್ ಅವರು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ಲಿಕ್ಕಿಲ್ಲ, ಸಂಬಂಧ ಕಂಟಿನ್ಯೂಸ್ ಆಗಿರ್ಲಿಕ್ಕಿಲ್ಲ. ಆದರೆ ಕೃಷಿಕನೊಟ್ಟಿಗೆ ಸಂಬಂಧ ಇದೆ. ಆದರೆ ನಾವು ತಿನ್ನುವ ಆಹಾರ ತುಂಬ ಸಲ ನಮಗೆ ಧೈರ್ಯ ಇಲ್ಲ, ಇದು ಆಹಾರ ನಮಗೆ ಆರೋಗ್ಯ ಕೊಡ್ತದ ಅಥವಾ ಸಮಸ್ಯೆ ತೀರ್ಮಾನ ಮಾಡಿ. ಇವತ್ತಿನ ಕಾಲದಲ್ಲಿ ನಾವು ಹೇಳೋದಿದ್ದರೆ ನಾವು ತಿನ್ನುವಂಥದ್ದು ಇದು ಒಳ್ಳೆಯ ಉತ್ಪನ್ನವೋ ಅಲ್ಲ ವಿಷವೋ ಅನ್ನುವಷ್ಟು ತನಕ ಒಂದು ನಾವು ಏನು ಜಿಜ್ಞಾಸೆ ಮಾಡುವಂತ ಪರಿಸ್ಥಿತಿ ಉಂಟು. ಹೌದು. ಒಂದು ಮಾತಿದೆ, ಹೇಗಂದ್ರೆ ಫುಡ್ ಮೆಡಿಸಿನ್ ಆಗ್ಬೇಕು, ಆಹಾರ ಔಷಧಿ ಆಗ್ಬೇಕು, ಔಷಧಿ ಆಹಾರ ಆಗ್ಬಾರ್ದು ಅಂತ. ಈಗ ಅದು ಉಲ್ಟಾ ಆಗ್ತಾ ಇದೆ. ಆದ್ರೆ ಅದಕ್ಕೆ ಏನು ಸಮಸ್ಯೆ ಅಂದ್ರೆ ವಾಪಸ್ ಅದೇ ಆ ದೀರ್ಘ ಸರಪಳಿ ಏನಿದೆ, ರೈತನಿಂದ ಗ್ರಾಹಕರಿಗೆ ಬರುವಾಗ ತುಂಬಾ ಜನ ಮಿಡ್ಲಲ್ಲಿ ಇರ್ತಾರೆ, ಅಷ್ಟು ಸಮಯ ಉಳಿಬೇಕು. ಮತ್ತೆ ಅದ್ರಲ್ಲಿ ಮಿಡ್ಲಲ್ಲಿ ಎಲ್ರಿಗೂ ವರ್ಕೌಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಡಲ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಏನೇನೋ ಕ್ವಾಲಿಟಿ ಕಮ್ಮಿ ಮಾಡ್ಬಿಡ್ತಾರೆ. ಅದಕ್ಕೆ ಮತ್ತೆ ಅದರ ಒಟ್ಟಿಗೆ ನಮ್ಮ ಕೃಷಿ ಯಾವತ್ತಿದ್ರೂ ಪರಿಸರದ ಒಂದು ಭಾಗವಾಗಿ ಇರಬೇಕೆ ಹೊರತು ಪರಿಸರವನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ತನ್ನ ಅನುಕೂಲಕ್ಕೋಸ್ಕರ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಮಾಡುವಂಥ ಕೃಷಿ ಆಗಬಾರ್ದು. ಆದರೆ ಈಗ ಆ ಸವಾಲುಗಳಿಂದಾಗಿ ಆ ಥರ ಆಗ್ತಿದೆ. ಕೃಷಿ ಪರಿಸರ ಸ್ನೇಹಿ ಆಗಿದ್ದರೆ ಮಾತ್ರ ಮುಂದೆ ಸುಸ್ಥಿರ. ಈ ಎಲ್ಲ ಒಂದು ದೃಷ್ಟಿಕೋನ ಹಿನ್ನೆಲೆಯಿಂದ ಚಿಂತನೆಯಿಂದ ನೀವು ಕೃಷಿಕರು ಬೆಳೆದಂಥ ಒಳ್ಳೆಯ ಸ್ವಚ್ಛ ಒಂದು ಉತ್ಪನ್ನವನ್ನು ಅಥವಾ ಬೆಳೆಯನ್ನು ಅದನ್ನು ಗ್ರಾಹಕರಿಗೆ ತಲುಪಿಸಬೇಕು ಮತ್ತು ಅದು ಕೃಷಿಕರಿಂದ ನೇರವಾಗಿ ಗ್ರಾಹಕರಕ್ಕೆ, ಅದರ ಮಧ್ಯೆ ಒಂದು ಕೊಂಡಿಯನ್ನು. ನೀವೀಗ ಆರಂಭಿಸುವ localfarmers.in ಬಹುಶಃ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಹೇಗೆ? ಹೌದು. localfarmers.in ಏನು ಉದ್ದೇಶ ಅಂದರೆ ಆ ದೀರ್ಘ ಸರಪಳಿ ಏನಿದೆ ಅದನ್ನು ಸಣ್ಣದು ಮಾಡಬೇಕು, ರೈತರಿಂದ ಸಾಧ್ಯವಾದಷ್ಟು ನೇರ ಗ್ರಾಹಕರಿಗೆ ತಲುಪಬೇಕು. ಸಾಧ್ಯವಾದರೆ ರೈತರು ನೇರವಾಗಿ ಗ್ರಾಹಕರಿಗೆ ಅವರೇ ತಲುಪಿಸೋದಕ್ಕೆ ಸಾಧ್ಯತೆ ಇದೆ. ಅಥವಾ ಅದಿಲ್ಲದಿದ್ರೂ ಕೂಡ ಒಂದು ಪಾರದರ್ಶಕ ರೀತಿಯಲ್ಲಿ ಒಂದು ನಾವೀಗ ಏನು ಟೆಕ್ನಾಲಜಿ ನಾವು ಏನು ಉಪಯೋಗ ಮಾಡ್ತಿದ್ದೀವಿ, ಈಗ IT ನಾವು ಇದ್ವಿ, ಅವಾಗ ನಾವು ಎಷ್ಟು ಕೊಡುಗೆ ಕೊಡ್ಲಿಕ್ಕೆ ಆಗ್ತಿತ್ತೋ, ನಿಜವಾಗಿ ಉಪಯೋಗಕ್ಕಾಗ್ತಿತ್ತೋ ಅನ್ನೋ ಪ್ರಶ್ನೆ ಇದೆ. ಆದರೆ ಈ ಟೆಕ್ನಾಲಜಿಯಿಂದ ತುಂಬ ಒಳ್ಳೆ ಉಪಯೋಗ ಕೂಡ ಮಾಡ್ಕೋಬಹುದು, ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಮಾಡ್ಬೋದು. ಆ ರೀತಿಯಲ್ಲಿ ಪಾರದರ್ಶಕ ರೀತಿಯಲ್ಲಿ ಒಂದು ಮಾರ್ಕೆಟ್ ಪ್ಲೇಸ್, ಅಂದ್ರೆ ಹೇಗೆ ನಮ್ಮ ಮುಂಚೆ ಎಲ್ಲ ಸಂತೆ ನಡೀತಾ ಇತ್ತು ಅದೇ ರೈತರಿಂದ ನೇರ ಗ್ರಾಹಕರಿಗೆ, ಅದೇ ರೀತಿಯಲ್ಲಿ ಈಗ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅನ್ನು ಮಾಡಿಕೊಂಡು ಆ ಪಾರದರ್ಶಕ ರೀತಿಯಲ್ಲಿ ರೈತರಿಂದ ನೇರ ಗ್ರಾಹಕರಿಗೆ ಸರಬರಾಜು ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದು ಶ್ರೀಹರಿ ಅವರೇ, ಈಗ ಸಾಮಾನ್ಯವಾಗಿ ರೈತರು ಅಂತ ಹೇಳುವಾಗ ಹಳ್ಳಿ ಭಾಗದ ಗ್ರಾಮೀಣ ಭಾಗದ ಕೃಷಿಕರು ಅಂತ ಹೇಳಿದ್ರೆ ಅವರಿಗೆ ತುಂಬ ಮಟ್ಟಿಗೆ ವಿದ್ಯಾಭ್ಯಾಸ ಇರುವುದಿಲ್ಲ.
ಜೊತೆಗೆ ಈ ರೀತಿಯ ಗ್ಯಾಜೆಟ್ಗಳನ್ನು ಬಳಸಿಕೊಳ್ಳಿಕ್ಕೆ ಕೂಡ ತುಂಬ ಇವತ್ತಿನ ಕಾಲದಲ್ಲಿ ತಕ್ಕ ಮಟ್ಟಿಗೆ ಮಕ್ಕಳ ಜೊತೆಗೆ ಒಂದು ಸಂಪರ್ಕದಿಂದಾಗಿ ಸಾಧ್ಯ ಇರಬಹುದು, ಆದರೆ ನೇರವಾಗಿ ತುಂಬ ಮಂದಿಗೆ ಇರಲಿಕ್ಕಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಈ ಇನಿಷಿಯೇಟಿವ್ localfarmers.in ಯಾವ ರೀತಿ ಅವರು ಅದನ್ನು ಅದರಲ್ಲಿ ಭಾಗಿದಾರರಾಗಲಿಕ್ಕೆ ಆಗುತ್ತೆ ಅವರಿಗೆ? ಇವಾಗ ಮೊದಲನೇದಾಗಿ ಈ ಕೃಷಿಯಲ್ಲಿ ಈಗ ಯಂಗ್ ಜನರೇಷನ್ಸ್ ಅವರನ್ನು ನಾವು ಈ ಪ್ಲಾಟ್ಫಾರ್ಮಿಗೆ ಜಾಸ್ತಿ ಕರ್ಕೊಂಡು ಬರ್ಲಿಕ್ಕೆ ನಾವು ಯುವಕರನ್ನು, ನೀವು ಯುವ ಕೃಷಿಕರನ್ನು ಈ ಪ್ಲಾಟ್ಫಾರ್ಮ್ ಕರ್ಕೊಂಡು ಬರ್ತಾ ಇದ್ದೀರಿ. ಮೊದಲನೇದಾಗಿ ಅದೇ ಆ್ಯಪ್ ಅಂದರೆ ಏನು ಅಂತ ಗೊತ್ತಿರಬೇಕಾಗಿರುತ್ತೆ ಕೃಷಿಕರಿಗೆ, ಅಥವಾ ಯಾರು ಕಸ್ಟಮರ್ಸ್ ಇರ್ತಾರೆ ಅವರಿಗೆ ಕೂಡ. localfarmers.in ಅಂತ ಏನು ನಾವು ಇನಿಷಿಯೇಟಿವ್ ಇದೆ, ಅದರಲ್ಲಿ ಲೋಕಲ್ ಫಾರ್ಮರ್ಸ್ ಅಂತ ನಮ್ದು ಆ್ಯಪ್ ಸ್ಟೋರಲ್ಲಿ ಹೋದ್ರೆ ಸಿಗುತ್ತೆ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋದರೆ localfarmers.in ಅಂತ ಅವರು ಡೌನ್ಲೋಡ್ ಮಾಡಬೇಕು. iOS ಅಲ್ಲಿ ಕೂಡ ಇದೆ. ಓಕೆ ನಂತರ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ನಂತರ ಆಸ್ ಎ ಫಾರ್ಮರ್ ಆಗಿದ್ರೆ ಅವರಿಗೆ ನಾವು ಆಪ್ಷನ್ ಕೊಟ್ಟಿರ್ತೇವೆ ಅವ್ರದ್ದೇ ಪೋಸ್ಟ್ ಮಾಡಲಿಕ್ಕೆ, ಅವ್ರ ಪ್ರಾಡಕ್ಟ್ಸ್ ಏನಿರ್ಬೋದು, ಅವ್ರು ಬೆಳೆದಂತ ಯಾವುದೇ ತರಕಾರಿ ಫೋಟೋಗಳನ್ನು ತೆಗೆದು ಹಾಕಬಹುದು. ಇವತ್ತು ಈ ತರಕಾರಿ ರೆಡಿ ಉಂಟು ಅವರೇ ಅದಕ್ಕೆ ಬೆಲೆ ಎಷ್ಟಿದೆ ಅದನ್ನು ಸಹ ಹಾಕಬಹುದು. ಇವತ್ತಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೆ ಕೂಡ ಈ ಆಂಡ್ರಾಯ್ಡ್ ತುಂಬಾ ಪರಿಚಯ ಇದೆ. ಯಾವುದೇ ಆ್ಯಪ್ಗಳನ್ನು ಇಮಿಡಿಯೇಟ್ಲಿ ಇನ್ಸ್ಟಾಲ್ ಮಾಡ್ತಾರೆ, ಅನ್ಇನ್ಸ್ಟಾಲ್ ಮಾಡ್ತಾರೆ. ಸೊ ಈ ತರ ಮಾಡಿಕೊಂಡು ಅವರು ಯೂಸ್ ಮಾಡ್ಬೋದು. ಸೊ ಅಷ್ಟೇನು ಕಷ್ಟ ಇಲ್ಲ. ಈಗ ಯಂಗ್ ಜನರೇಷನ್ ಎಲ್ಲ. ನೀವು ಹೇಳೋ ಪ್ರಕಾರ ಒಬ್ಬ ರೈತರು ಅಥವಾ ಕೃಷಿಕರು ಏನು ತಾವು ಬೆಳೆದಂಥ ಉತ್ಪನ್ನ ಅಥವಾ ಅವ್ರ ತೋಟದಲ್ಲಿಯೋ ಅವ್ರು ಮಾಡಿರುವಂಥ ಕೃಷಿಯ ತರಕಾರಿಗಳನ್ನು ಅದರ ಫೋಟೋವನ್ನು ಇದರಲ್ಲಿ ಹಾಕುವಂಥದ್ದು, ಅದರ ಬೆಲೆಯನ್ನು ನಮೂದಿಸಿ ಹಾಕುವಂಥದ್ದು. ಈಗ ಸೊ ಆವಾಗ ಅವರಿಗೆ ಕಸ್ಟಮರ್ ಕಡೆಯಿಂದ ಕಾಲ್ ಬರುತ್ತೆ, ನೇರವಾಗಿ ಬಂದು ಪರ್ಚೇಸ್ ಮಾಡ್ಬೋದು, ಅಥವಾ ಈಗ ಕೃಷಿಕರು ಅಲ್ಲಿ ಕೊಂಡೋಗಿ ಕೊಡ್ಬೋದಾ? ಈಗ ಸದ್ಯಕ್ಕೆ ನಾವು ಬ್ಯಾಕ್ ಎಂಡ್ ಸಪೋರ್ಟ್ ಕೂಡ ಕೊಡ್ತಿದ್ದೇವೆ ರೈತರಿಗೆ. ಎಲ್ಲರಿಗೆ ಅವರಿಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಇದೆ. ಅದರಿಂದಾಗಿ ನಾವು ನಮ್ಮ ಟೀಮಿಂದ ಸಪೋರ್ಟ್ ಮಾಡ್ತೇವೆ. ಅವರು ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ವಾಟ್ಸಪ್ ಹೇಗಿದ್ರು ಎಲ್ಲರಿಗೂ ಈಗ ಇದಿದೆ, ಅವರು ಡೀಟೇಲ್ಸ್ ಕಳಿಸ್ತಾರೆ, ನಾವು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತೀವಿ. ಗ್ರಾಹಕರು ಆರ್ಡರ್ ಮಾಡಿದ ಲೆಕ್ಕದಲ್ಲಿ ಅವರ ಹತ್ತಿರ ಇದ್ದರೆ ರೈತರು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೋದು, ಅಥವಾ ದೂರ ಇರುವಾಗ ಖಂಡಿತ ನಾವು ಅದಕ್ಕೆ ಸಪ್ಲೈ ಚೈನ್ ಸಪೋರ್ಟ್ ಮಾಡ್ತೀವಿ. ಶ್ರೀಹರಿ ಅವರು ಮತ್ತು ಯತೀಶ್ ಅವರು ಆರಂಭಿಸಿರುವಂಥ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ, ಕೃಷಿಕರನ್ನು ಮತ್ತು ಗ್ರಾಹಕರನ್ನು ನೇರವಾಗಿ ಒಂದು ಸಂಪರ್ಕ ಸೇತು ಅವರೇನು ಆರಂಭಿಸಿದ್ದಾರೆ, ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. localfarmers.in ಅನ್ನುವಂಥ ಒಂದು ವ್ಯವಸ್ಥೆ, ಅದು ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರುವಂಥದ್ದು. ಇದು ಯತೀಶ್ ಅವರೇ, ನೀವು ಈಗಾಗಲೇ ಹೇಳಿದ್ರಿ, ಒಂದು ವೇಳೆ ಏನು ರೈತರಿಗೆ ನೇರವಾಗಿ ಪೋಸ್ಟಿಂಗ್ ಎಲ್ಲ ಮಾಡಲಿಕ್ಕೆ ಗೊತ್ತಾಗದಿದ್ದರೆ ನೀವು ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತೀರಿ ಅಂತ. ಎಸ್, ಈಗಾಗಲೇ ನಿಮಗೆ ರೈತರ ಕಡೆಯಿಂದ ಸಿಕ್ಕಿರುವಂಥ ಒಂದು ಏನು ಹೇಳ್ತಾರೆ ಸಪೋರ್ಟ್ ಅಥವಾ ಅವರ ಕಡೆಯಿಂದ ಬಂದಿರುವಂಥ ಬೇಡಿಕೆ ಯಾವ ರೀತಿಯದ್ದು? ಖಂಡಿತ ನಾವೊಂದು ಈಗ ಒಂದು 70-75 ರೈತರು ಅಥವಾ ರೈತ ಸಂಘಗಳು, ಕೇವಲ ರೈತರು ಇಂಡಿವಿಜುವಲ್ ರೈತರಂತಲೇ ಆಗಬೇಕಾಗಿಲ್ಲ, ಅಥವಾ ಕೆಲವು FPOs ಅಂತ ಇದೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಮತ್ತೆ ಕೋಆಪರೇಟಿವ್ಸ್ ಇದೆ, ರೈತರ ಸಹಕಾರಿ ಸಂಘಗಳು, ಅಥವಾ ಕೆಲವು ರೈತರ ಗುಂಪುಗಳು, ಅಂದ್ರೆ ಅವರು ತುಂಬಾ ಫಾರ್ಮಲ್ ಆಗಿರ್ಲಿಕ್ಕಿಲ್ಲ ಇನ್ನು ಕೂಡ, ಬಟ್ ರೈತರ ಗುಂಪಾಗಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದ್ರೆ ರೈತರು ನೇರ ಮಾರುಕಟ್ಟೆ ಮಾಡೋದ್ರ ಒಟ್ಟಿಗೆ, ಒಂದು ಒಳ್ಳೆ ಬೆಲೆ ಪಡೆಯೋದ್ರ ಒಟ್ಟಿಗೆ ಅವರದೇ ಒಂದು ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಗಬೇಕು ಅಂತ. ಕಂಪನಿಗಳದ್ದು ಬ್ರ್ಯಾಂಡಿಂಗ್ ಹೇಗೆ ಇರ್ತದೆ ಅದೇ ರೀತಿ ರೈತರೇ ಬ್ರ್ಯಾಂಡಿಂಗ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅವರ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಅವರು ಪಬ್ಲಿಷ್ ಮಾಡ್ತಾರೆ, ಮತ್ತೆ ನಾವು ಕೂಡ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಅವರ ಏನು ಅನುಭವ, ಫೀಡ್ಬ್ಯಾಕ್ ಚೆನ್ನಾಗಿದೆ, ಅವರ ಅಭಿಪ್ರಾಯ ಚೆನ್ನಾಗಿದೆ. ತುಂಬಾ ರೈತರು ತುಂಬಾ ಇಷ್ಟಪಟ್ಟು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದು ಪ್ರಯತ್ನಪಟ್ಟು ಪಾರ್ಟಿಸಿಪೇಟ್ ಮಾಡುವಂಥದ್ದು. ಎಸ್, ಈಗ ಅಂದರೆ ನಾನು ಕೇಳುವಂಥದ್ದು ಅವರಿಗೆ ಒಳ್ಳೆಯ ಪ್ರಯೋಜನ ಅಂತ ಹೇಳಿದ್ರೆ ನೇರ ಲಾಭ ಎಸ್ ಯಾವ ರೀತಿ ಆಗ್ತಾ ಉಂಟು ಅಂತ. ಸಾಮಾನ್ಯವಾಗಿ 30% ಎಲ್ಲ ಸಿಗುವಂಥ ಪ್ರಾಡಕ್ಟ್ಸಿಗೆ ಇದರಲ್ಲಿ 60-70% ರೈತರಿಗೆ ಸಿಗ್ತಾ ಇದೆ, ಡಬಲ್ನಷ್ಟು ಸಿಗ್ತಾ ಇದೆ. ಮತ್ತೆ ಇನ್ನೊಂದೇನೆಂದ್ರೆ ಒಂದು ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದರ ಒಟ್ಟಿಗೆ ಬ್ರ್ಯಾಂಡ್ ನೇಮ್ ಅಂತ ಹೇಳಿದ್ರೆ ಯಾವ ರೀತಿ ಯತೀಶ್ ಅವರೇ?
ಅಂದ್ರೆ ಅವರ ನಾವು ರೈತರ ಬಗ್ಗೆ ಅವರ ಒಂದೇನಾದ್ರು ಕೆಲವರು ಬ್ರ್ಯಾಂಡ್ ನೇಮ್ ಅವ್ರದೇ ಒಂದು ಮಾಡಿರ್ತಾರೆ, ಆ ಬ್ರ್ಯಾಂಡ್ ನೇಮ್ ಅಥವಾ ಅವರ ತೋಟದ ಫಾರ್ಮಿಗೆ ಒಂದು ನೇಮ್ ಹೆಸರು ಇರ್ತದೆ, ಅದನ್ನು ಪಬ್ಲಿಷ್ ಮಾಡ್ತೀವಿ. ಅವರ ಡೀಟೇಲ್ಸ್ ಅವರು ಹೇಗೆ ಸಾಮಾನ್ಯವಾಗಿ ನಾವು ಮೂಡಬಿದ್ರೆ ಕಡೆ ಹೋದ್ರೆ ಸೋನ್ಸ್ ಫಾರ್ಮ್ ಅಂತ ಬಾರಿ ಸೋನ್ಸ್ ಫಾರ್ಮ್ ಇಂದ ಬಂದ ಏನು ಪೈನಾಪಲ್ ಅಂತ ಮಂಗಳೂರು ಮಾರ್ಕೆಟ್ ಅಲ್ಲಿ ಮಾಡ್ತಾರೆ. ಖಂಡಿತ ಅದಕ್ಕೆ ಅಷ್ಟು ಅವರು ಕೆಲಸ ಮಾಡಿದ್ದಾರೆ, ಅಷ್ಟು ಸಮಯ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಕೂಡ ಸಣ್ಣ ಸಣ್ಣ ರೈತರು ಇರ್ಬೋದು, ಅವರಿಗೆ ಆ ಬ್ರ್ಯಾಂಡ್ ಒಂದು ಹೆಸರು ಮಾಡೋದಿಕ್ಕೆ ನಮ್ಮ ಒಂದು ಸಪೋರ್ಟಿವ್ ಆಗಿ ವೇದಿಕೆ ಮಾಡ್ತಾ ಇದ್ದೀವಿ. ಯಾರಾದ್ರೂ ಇವಾಗ ರೈತರು ಕೂಡ ತಮ್ಮದೇ ಆದಂಥ ಒಂದು ಎಸ್ಟೇಟೋ ಅಥವಾ ಒಂದು ಫಾರ್ಮ್ ಹೌಸ್ ಮಾಡಿ ಅಲ್ಲೇನಾದ್ರೂ ಒಂದು ಏನು ಉತ್ಪನ್ನವನ್ನು ಬೆಳೆದು ಅದು ನನ್ನದೇ ಉತ್ಪನ್ನ ಅಂತ ಅವರು ಬ್ರ್ಯಾಂಡ್ ಮಾಡಿದ್ರೆ ಅದಕ್ಕೆ ನಿಮ್ಮದು ಈ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಅವಕಾಶ ಮಾಡಿಕೊಡಿ. ಖಂಡಿತ. ಆದರೆ ಒಟ್ಟಿಗೆ ಒಂದು ಹೋಮ್ ಇಂಡಸ್ಟ್ರೀಸ್ ಅಂತ ಗೃಹೋದ್ಯಮಗಳು ಏನಿರ್ತದೆ, ಕೆಮಿಕಲ್ ಫ್ರೀ ಆಗಿ ಏನು ಉತ್ಪನ್ನಗಳನ್ನು ಮಾಡ್ತಾರೆ, ಅವರಿಗೂ ಒಂದು ಸಪೋರ್ಟಿವ್ ಆಗಿ ವೇದಿಕೆ, ಮುಖ್ಯವಾಗಿ ಕೃಷಿ ಉತ್ಪನ್ನಗಳಿಂದ ಮಾಡಿದಂತಹ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಅದಕ್ಕೂ ಒಂದು ಮಾರಾಟ ವೇದಿಕೆಯಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಸ್, ಇದು ಶ್ರೀಹರಿ ಅವರೇ, ಈಗ ನೀವು ಹೇಳಿದ್ರಿ ಯುವಕರು ಸ್ವಲ್ಪ ನಾವು ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂತ. ಯುವ ರೈತರನ್ನು ಅಂತ ಯಾವ ರೀತಿ ಭಾಗವಹಿಸ್ತಾ ಇದ್ದಾರೆ ಯುವ ರೈತರು ಮತ್ತೆ ಈ ಸಿಟಿಯಲ್ಲಿ ಇರುವವರನ್ನು ಸಹ ನಾವು ಕೊಂಡಿಯಾಗಿ ಮಾಡ್ತಾ ಇದ್ದೇವೆ. ಅಂದ್ರೆ ಜೇನು ಸಾಕಾಣಿಕೆ, ಈಗ ಸಿಟಿಯಲ್ಲಿ ಇರುವಂತವರಿಗೆ ಜೇನು ಸಾಕಾಣಿಕೆ ಸ್ವಲ್ಪ ಮಾಡಬೇಕು ಅಂತ ಇರ್ತದೆ. ಈಗ ಮೊದಲನೇದಾಗಿ ನಾನೀಗ ಮೊಜಂಟಿ ಜೇನು ಸಾಕಾಣಿಕೆ ಅನ್ನುವಂಥ ಒಂದು ಟಾಪಿಕ್ ಅನ್ನು ತಗೊಂಡಿದ್ದೇನೆ. ಸ್ವಲ್ಪ ನಮ್ಮ ಕಸ್ಟಮರ್ಸ್ ಏನಿದ್ದಾರೆ ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಫಾರ್ಮಲ್ಲೇ ಅದನ್ನು ಯಾವ ಥರ ಡಿವೈಡ್ ಮಾಡೋದು, ಯಾವ ಥರ ಜೇನನ್ನು ಎಕ್ಸ್ಟ್ರಾಕ್ಟ್ ಮಾಡೋದು, ಅದೊಂದು ಟ್ರೈನಿಂಗ್ ಕೊಟ್ಟಿದ್ದೇವೆ. ಅದೇ ಥರ ತರಕಾರಿಯನ್ನು ಯಾವ ಥರ ಬೆಳೆಸೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಈ ಸಿಟಿಯಲ್ಲಿರೋರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು ಅಂತ ಕಲ್ಪನೆ ಇರೋದಿಲ್ಲ ಕೆಲವರಿಗೆ. ಅಂದ್ರೆ ಈಗ ಪಠ್ಯ ಪುಸ್ತಕದಲ್ಲಿ ಓದಿರ್ತಾರೆ ಸಾವಯವ ಅಂತ. ಪ್ರಾಕ್ಟಿಕಲ್ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಹಟ್ಟಿ ಗೊಬ್ಬರ ಅಂದ್ರೆ ಏನದು, ಸುಡುಮಣ್ಣು ಹೇಳ್ತೀವಿ ನಾವು, ಏನದು, ಅಥವಾ NPK ಅಂದ್ರೆ ಏನು, ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಏನು, ಡಿಫ್ರೆನ್ಸ್ ಅದು ನಾವು ನಮ್ಮ ಅಥವಾ ಹೊರಗಡೆ ಫಾರ್ಮಿಗೆ ಹೋದಾಗ ಗೊತ್ತಾಗತ್ತೆ ಇದೆಲ್ಲ ಇದೆ ಅಂತ ಹೇಳಿ. ಸೊ ಆ ರೀತಿ ಪೇಟೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಇರುವವರನ್ನು, ಇವನ್ ಗ್ರಾಹಕರನ್ನು ಕೂಡ ನಿಮ್ಮ ಫಾರ್ಮ್ಗಳಿಗೆ ಕರ್ಕೊಂಡು ಹೋಗಿ ತೋರಿಸ್ತೀರಿ ಅಂತ. ಹೌದು, ಅದು ತುಂಬಾ ಒಂದು ಸಹಕಾರಿಯಾಗಿದೆ ನಮ್ಮ ಈ ಪ್ಲಾಟ್ಫಾರ್ಮ್ ನಲ್ಲಿ. ಮುಂದೆ ನಾವು ಇದನ್ನು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ನಾವು ಈ ವೇದಿಕೆಯಲ್ಲಿ ಸಹ ಹೇಳ್ತೇವೆ, ನಮ್ಮೊಂದಿಗೆ ಸಹಕರಿಸಿ ನಾವು ಇನ್ನಷ್ಟು ನಾವು ರೈತರಿಗೆ ನಾವು ಹೆಲ್ಪ್ ಮಾಡುವಂತಹ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ. ಈಗ ಶ್ರೀಹರಿ ಅವರೇ ಮತ್ತು ಯತೀಶ್ ಅವರೇ, ಈಗ ನಿಮ್ಮ ಏನು ಲೋಕಲ್ ಫಾರ್ಮರ್ಸ್ ಆ್ಯಪ್ ಏನಿದೆ ಅದರಲ್ಲಿ ಈಗ ಒಬ್ಬ ರೈತರು ಹಾಕಿರ್ತಾರೆ ಒಂದು ಪ್ರಾಡಕ್ಟನ್ನು, ಅವ್ರು ಬೆಳೆದಂಥ ಯಾವುದು ಸೊಪ್ಪು ತರಕಾರಿ ಅಥವಾ ಏನೇ ಫೋಟೋ ಹಾಕಿರ್ತಾರೆ. ಈಗ ಎಲ್ಲೋ ದೂರದಲ್ಲಿ ಇರುವಂಥ ಒಬ್ಬ ಕಸ್ಟಮರ್ ಅದಕ್ಕೆ ಅವನಿಗೆ ಅದು ಬೇಕಂತ ಇರುತ್ತೆ. ಅದು ಯಾವ ರೀತಿ ನೀವು ಅವನಿಗೆ ಅದು ಈ ರೈತನಿಂದ ಈ ಗ್ರಾಹಕನಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೀರಿ? ಹೌದು, ನಮ್ದು ಒಂದಂದ್ರೆ ಈಗ ಅಮೆಝಾನ್ ಅಲ್ಲಿ ಮಾರಾಟ ಮಾಡ್ತಾರೆ, ಸೆಲ್ಲರ್ಸ್ ಕಂಪನಿಗಳು ಮಾರಾಟ ಮಾಡ್ತಾರೆ. ನಮ್ದು ಲೋಕಲೈಸ್ಡ್ ಮಾಡ್ತೇವೆ, ಅಂದ್ರೆ ಪಿನ್ ಕೋಡ್ ಬೇಸಿಸ್ ಅಲ್ಲಿ ಯಾವ ಏರಿಯಾದಲ್ಲಿ ಅವರಿಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಆ ಏರಿಯಾದಲ್ಲಿ ಮಾತ್ರ ಆ ಪ್ರಾಡಕ್ಟ್ಸ್ ಕಾಣಿಸುವ ಹಾಗೆ ಲೋಕಲೈಸ್ಡ್ ಅಮೆಝಾನ್ ಫಾರ್ ಫಾರ್ಮರ್ಸ್ ಅಂತ, localfarmers.in ಅಂತಲೇ ನೀವು ಅದಕ್ಕೆ ಹೆಸರಿಟ್ಟಿರುವಂಥದ್ದು. ಆ ಒಂದು ರೈತನಿಗೆ ಇಲ್ಲಿ ತನಕ ವ್ಯಾಪ್ತಿಯಲ್ಲಿ ಆತನಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅವನ ಹತ್ರ ನೀವು ಕೇಳಿಕೊಂಡು ತಿಳ್ಕೊಂಡು ಇದು ಮಾಡಿ. ಖಂಡಿತ. ಮತ್ತೆ ಅದರ ಒಟ್ಟಿಗೆ ಕೆಲವು ಉತ್ಪನ್ನ ದೂರಕ್ಕೂ ಕಳಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಅವರು ವೈಯಕ್ತಿಕವಾಗಿ ಕಷ್ಟ ಇದ್ರು ಕೂಡ ನಾವು ಅದಕ್ಕೋಸ್ಕರ ಸಪ್ಲೈ ಚೈನ್ ಪ್ರೊವೈಡ್ ಮಾಡ್ತೇವೆ. ಇಲ್ಲಿಂದ ಮಂಗಳೂರಿಂದ ಅವರು ನಮಗೆ ಕೊಡ್ತಾರೆ, ನಾವು ಬೆಂಗಳೂರಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ. ಈಗ ಸದ್ಯಕ್ಕೆ 2 ಜಾಗದಲ್ಲಿ ನಾವು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅದನ್ನೇ ವಿಸ್ತಾರ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಎಸ್, ಅಂದ್ರೆ ನೀವು ಒಂದು ಕೊಂಡಿಯಾಗಿ ನಿಂತುಕೊಂಡು ನೀವು ಅದರ ಗ್ರಾಹಕರಿಗೆ ತಲುಪಿಸ್ತೀರಿ ಅಂತ ನೀವು ಹೇಳುವಂಥದ್ದು. ಎಸ್, ಇಲ್ಲಿ ಒಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ನೀವು ಆರಂಭದಲ್ಲಿ ಕೂಡ ಅಂತ ಹೇಳಿದ್ರಿ, ಸಪ್ಲೈ ಚೈನ್ ಒಳಗಡೆ ತುಂಬ ಇದಿರ್ತದೆ, ಪಾಲುದಾರರು ಇರ್ತಾರೆ. ಸಾಮಾನ್ಯವಾಗಿ ರೈತರು ಕೊಂಡೋಗಿ ಅದನ್ನು ಸ್ಥಳೀಯ ಮಂಡಿಗೆ ಕೊಡುವಂಥದ್ದು ಅಥವಾ APMC ಮಾರುಕಟ್ಟೆಗೆ ಕೊಡುವಂಥದ್ದು, ಅಲ್ಲಿ ಅದನ್ನು ಆಕ್ಷನಲ್ಲಿ ಯಾರಾದರೂ ಪಡ್ಕೊಳ್ಳುವಂಥದ್ದು, ಅಲ್ಲಿಂದ ಅದು ಮತ್ತೆ ಬೇರೆ ಬೇರೆ ಪಟ್ಟಣಗಳಿಗೆ ಬೇರೊಬ್ಬ ದಳ್ಳಾಳಿಯ ಮೂಲಕ ಹೋಗುವಂಥದ್ದು, ಆನಂತರ ಅದು ಅಂಗಡಿಗೆ ಹೋಗುವಂಥದ್ದು, ಅಲ್ಲಿ ಒಬ್ಬ ಹೋಲ್ಸೇಲ್ ಡೀಲರ್ ಒಬ್ಬ ಇರ್ತಾನೆ, ಅವನು ತಗೊಳ್ಳುವಂಥದ್ದು ದೊಡ್ಡ ಮಾರುಕಟ್ಟೆ ಆದರೆ, ಅಲ್ಲಿಂದ ಮತ್ತೆ ಅದನ್ನು ಸಣ್ಣ ವ್ಯಾಪಾರಿ ಕೊಡುವಂಥದ್ದು, ಆ ವ್ಯಾಪಾರಿ ಕಡೆಯಿಂದ ಅದನ್ನು ಮತ್ತೆ ಗ್ರಾಹಕರಿಗೆ ಕೊಡುವಂಥದ್ದು. ಇಷ್ಟೆಲ್ಲ ಆಗುವಾಗ ಎಲ್ಲರ ಕಮಿಷನ್ ಶೇರ್ ಆಗಿ ಹೋಗುತ್ತೆ. ಸೊ ರೈತನಿಗೆ ಸ್ವಲ್ಪ ಸಣ್ಣ ಪ್ರಮಾಣ ದುಡ್ಡು ಬರುತ್ತೆ. ನೀವು ಹೇಳುವಂಥ ಈ ಕಾನ್ಸೆಪ್ಟ್ನಲ್ಲಿ ರೈತರು ಮತ್ತು ಗ್ರಾಹಕರ ನಡುವೆ
ಇರುವಂಥ ಮಂದಿ ಅಥವಾ ದಳ್ಳಾಳಿಗಳು ತುಂಬ ಕಡಿಮೆ ಇರ್ತಾರೆ ಅಂತ, ಕಡಿಮೆ ಇರ್ತಾರೆ. ಮತ್ತೆ ಅದರ ಒಟ್ಟಿಗೆ ಎಲ್ಲೂ ಪಾರದರ್ಶಕತೆ ಇರುವುದಿಲ್ಲ. ಅದು ಎಲ್ಲಿಂದ ಬಂತು, ಯಾರ್ದು, ಏನು ಪಾರದರ್ಶಕತೆ ಇರೋದಿಲ್ಲ. ಆದ್ರೆ ಈ ವ್ಯವಸ್ಥೆ ಒಳಗಡೆ ನೀವು ಪಕ್ಕಾ ಪಾರದರ್ಶಕತೆಯನ್ನು ತೋರಿಸ್ತೀರಿ, ಬೆಳೆದವನು ಯಾರು ಮತ್ತು ಯಾವ ರೀತಿ ಅಂತ. ಉದ್ದೇಶ ಏನಂದ್ರೆ ನಿಜವಾಗಿ ಆ ಕೃಷಿಕನೇ ಅವ್ರು ಯಾರು ಪ್ರೊಡ್ಯೂಸರ್ ಅವರೇ ಮಾರೋದ ಹಾಗೆ ಆಗ್ಬೇಕು, ಅವರೇ ಅವರ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು. ಅದಕ್ಕೆ ನಾವು ಒಂದು ಕೇವಲ ವೇದಿಕೆ ಆಗಿರ್ಬೇಕು, ನಾವು ಸ್ವಲ್ಪ ಸಪೋರ್ಟಿವ್ ಆಗಿ ವರ್ಕ್ ಮಾಡಬೇಕು. ಆ ಉದ್ದೇಶದಿಂದ ವರ್ಕ್ ಕೆಲಸ ಮಾಡ್ತೀವಿ. ತುಂಬ ಒಳ್ಳೆಯ ಕಾಳಜಿ ನಿಮ್ಮದು. ಎಸ್, ಈಗ ನಾನು ನಿಮ್ಮ ಸಂಜೀವಿನಿ ಸೊಲ್ಯೂಷನ್ಸ್ ಏನು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದೀರಲ್ಲ, ಏನದು? ಇದು ಸಂಜೀವಿನಿ ಎಕೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಮಾಡಿದ್ದೇವೆ. ಅದರ ಅಂಡರಲ್ಲಿ ಈ ಒಂದು localfarmers.in ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋದು ಈಗ ಸದ್ಯಕ್ಕೆ. ಉದ್ದೇಶ ಇರೋದು ಇಂತಹ ಸಂಜೀವಿನಿ ಅಂದ್ರೆ ಒಂದು ರಿಜ್ಯುವಿನೇಟಿಂಗ್ ಮತ್ತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಬೆಳವಣಿಗೆ, ಅದನ್ನು ಅಂತಹದ್ದಕ್ಕೆ ಅಂತಹ ಸೊಲ್ಯೂಷನ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ಈ ಪ್ರಾಥಮಿಕವಾಗಿ ಇದನ್ನು ಈ ಪ್ರಾಜೆಕ್ಟ್ localfarmers.in ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಅಂತ ಸಂಜೀವಿನಿ ಇಕೋ ಸೊಲ್ಯೂಷನ್ಸ್ ಒಂದು ಮಾತ್ರ ಸಂಸ್ಥೆ ಆಗಿರುತ್ತೆ, ಅದರ ವ್ಯಾಪ್ತಿ ಒಳಗಡೆ ನೀವು ಈ ರೀತಿಯ ಇದನ್ನೆಲ್ಲ ಮಾಡಿಕೊಂಡು ಹೋಗ್ತೀವಿ ಪ್ರಯೋಗಗಳನ್ನು. ಖಂಡಿತ. ಎಸ್, ನಾನು ಇಬ್ಬರಿಗೂ ಕೂಡ ಈ ಒಂದು ಮಾತುಕತೆಯ ಸಮಾಪನದ ಹೊತ್ತಲ್ಲಿ ಕೇಳುವಂಥದ್ದು, ನೀವು ನಿಮ್ಮ ಉದ್ಯೋಗವನ್ನು ನೀವಂತೂ ಪೂರ್ತಿ ಈಗ ತೊರೆದೇ ಬಂದಿದ್ದೀರಿ. ನೀವು ಒಂದು ಕಾಲು ಆಚೆ ಇದೆ, ಒಂದು ಕಾಲು ಈಚೆ ಇದೆ. ಇಬ್ಬರು ಕೂಡ ಇಂಜಿನಿಯರಿಂಗ್ ಓದಿಕೊಂಡಿರುವವರು. ಇದು ನಿಮಗೊಂದು ಸವಾಲು ಅಂತ ಅನಿಸ್ತಾ ಉಂಟಾ, ಅಥವಾ ತುಂಬ ಚಾಲೆಂಜಿಂಗ್, ಇಟ್ಸ್ ವೆರಿ ಟಫ್ ಟಾಸ್ಕ್ ಅಂತ ಅನಿಸ್ತಾ ಉಂಟಾ, ಅಥವಾ ಇಲ್ಲ ರೈತರ ಕಡೆಯಿಂದ ಒಂದು ಒಳ್ಳೆಯ ಪ್ರೋತ್ಸಾಹ ಉಂಟು, ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಕೊಂಡೋಗ್ಬೋದು ಅಂತ ಅನಿಸ್ತಾ ಉಂಟಾ? ಶ್ರೀಹರಿ ಅವರೇ, ಯತೀಶ್ ಅವರೇ? ನಿಜವಾಗಿ ಸಹ ಇದು ಸ್ಲೋ ಪ್ರಾಸೆಸ್ ಇದೆ, ಆದರೆ ಇದರಲ್ಲಿ ನಮಗೆ ಸಕ್ಸಸ್ ಅಂತೂ ಸಿಗತ್ತೆ. ಯಾಕಂದರೆ ನಾವು ಈ ಸಂಸ್ಥೆಯನ್ನು ಒಂದು 5 ವರ್ಷದಿಂದ ಮಾಡ್ತಾ ಇದ್ದೇವೆ. ಇನ್ನು ಕೊರೋನಾ ಸಮಯದಲ್ಲೇ ಇರ್ಬೋದು, ಆ ಟೈಮಲ್ಲಿ ಸಹ ನಾವು ನಮ್ಮ ಗ್ರಾಹಕರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಇವಾಗ ಸಹ ಈ ಒಂದು ಸಂಸ್ಥೆ ಹೋಗ್ತಾ ಇದೆ ಮುಂದಕ್ಕೆ. ಸೊ ನಮಗೆ ಇದರಲ್ಲಿ ಸಕ್ಸಸ್ ಸಿಗತ್ತೆ. ನಮ್ಮ ರೈತರಿಗೆ ಒಳ್ಳೆಯದಂತಹ ಒಂದು ಬೆಳೆ ಸಿಗತ್ತೆ ಅಥವಾ ಬೆಲೆ ಸಿಗುತ್ತೆ, ಗ್ರಾಹಕರಿಗೆ ಒಳ್ಳೆಯ ಪ್ರಯೋಜನ ಕೂಡ ಸಿಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಎಸ್, ಯತೀಶ್ ಅವರೇ ಏನು ಹೇಳ್ತಾರೆ? ಖಂಡಿತ ಸವಾಲುಗಳಿದೆ. ಸವಾಲುಗಳು ಇದ್ದದ್ದಕ್ಕೆ ನಾವು ಜವಾಬ್ದಾರಿ ತಗೊಂಡದಂತ ಹೇಳ್ಬೋದು. ತುಂಬಾ ಸುಲಭ ನಮ್ಮ ಅಗತ್ಯ ಕೂಡ ಇರಲಿಲ್ಲ, ಅಂದ್ರೆ ಈ ಟೆಕ್ನಾಲಜಿ ಅಗತ್ಯ ಕೂಡ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಬಟ್ ಈಗ ಟೆಕ್ನಾಲಜಿ ಈಗ ಸನ್ನಿವೇಶ ಸ್ವಲ್ಪ ಸೂಕ್ತವಾಗಿದೆ. ಎಲ್ಲರ ಕೈಯಲ್ಲಿ ವಾಟ್ಸ್ಆ್ಯಪ್ ಇದೆ, ಎಲ್ಲರ ಕೈಯಲ್ಲಿ ಇವತ್ತು ಮೊಬೈಲ್ ಗ್ಯಾಜೆಟ್ ಇದ್ದೇ ಇದೆ. ಹೌದು. ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಕೂಡ ಎಲ್ಲರೂ ನೇರವಾಗಿ ಬ್ಯಾಂಕ್ ವ್ಯವಹಾರ ಮಾಡ್ತಾರೆ ಫೋನಲ್ಲಿ. ಆ ರೀತಿಯಲ್ಲಿ ಸನ್ನಿವೇಶ ಸೂಕ್ತವಾಗಿದೆ. ಮತ್ತೆ ಖಂಡಿತ ತುಂಬಾ ಜನರ ಸಪೋರ್ಟ್ ಸಿಗ್ತಾ ಇದೆ. ಅದು ನಮ್ಗೆ ಹೆಲ್ಪ್ ಆಗ್ತದೆ, ಮತ್ತೆ ಮುಂದೆ ಕೂಡ ಸಿಗ್ತದೆ ಅಂತ ನಂಬಿಕೆ ಇದೆ. ಅಂದ್ರೆ ಈ ಒಂದು ಉನ್ನತ ಉದ್ದೇಶ ಹಿಡ್ಕೊಂಡು ಮತ್ತೆ ಗ್ರಾಹಕರಿಗೆ ಕೂಡ ಒಳ್ಳೆ ಉತ್ಪನ್ನ ಸಿಗಬೇಕು, ಆ ಪಾರದರ್ಶಕತೆ ಇರಬೇಕು ಅಂತ ಆ ನಂಬಿಕೆ ಇಟ್ಕೊಂಡು ಯಾರು ಗ್ರಾಹಕರಿದ್ದಾರೆ ಅವರ ಸಪೋರ್ಟಿಂದ ಇದು ಮುಂದುವರಿಯುತ್ತೆ ಅಂತ ನಮ್ಮ ಭಾವನೆ. ಎಸ್, ಈಗ ನಾನು ನಿಮ್ಮ ಸಂಜೀವಿನಿ ಇಕೋ ಪ್ಲಾಟ್ಫಾರ್ಮ್ ಮೂಲಕ ಬೇರೆ ಏನು ಕಾನ್ಸೆಪ್ಟ್ ಏನಾದರೂ ಈಗ ಉಂಟಾ, ಮುಂದಕ್ಕೆ ಏನು ಮಾಡಬಹುದು ಅಥವಾ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡಿಕೊಂಡಿರುವಂಥದ್ದು? ಹೌದು, ಒಂದು ಉದ್ದೇಶ ಇರೋದು ಸ್ವಲ್ಪ ಸಮಯದಲ್ಲಿ, ಅಂದರೆ ಇದು ಸ್ವಲ್ಪ ಸೆಟ್ ಆಗಬೇಕು. localshops.in ಅಂತ ಒಂದು ಥಾಟ್ ಇದೆ. ಅಂದರೆ ಈಗ ಅಮೆಝಾನ್ ಅವರು ಬಂದು ಎಲ್ಲ ಶಾಪ್ಸ್ ಅಥವಾ ಯಾವುದೋ ದೊಡ್ಡ ಕಂಪ್ನಿಗಳು ಬಂದು ಸಣ್ಣ ಶಾಪ್ಗಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೆ ಕೆಲವು ಶಾಪ್ಸಿಗೆ ಮತ್ತು ಎಸ್ಪೆಷಲಿ ಈ ಒಂದು ಏನು ಸಾತ್ವಿಕ್ ಪ್ರಾಡಕ್ಟ್ಸ್ ಅಂದರೆ ಹೆಲ್ದಿ ಪ್ರಾಡಕ್ಟ್ಸ್ ಮಾಡ್ತಾರೆ ಅಂಥವರಿಗೆ ಒಂದು ಸಪೋರ್ಟಿವ್ ಆಗಿ ಒಂದು ವೇದಿಕೆ ಮಾಡಬೇಕು ಅಂತ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ಕೆಲವು ಶಾಪ್ಗಳಲ್ಲಿ ಅವರದೇ ಆದಂಥ ಒಂದು ಸ್ಪೆಷಲಿಸ್ಟ್ ಪ್ರಾಡಕ್ಟ್ಗಳಿರುತ್ತೆ. ಖಂಡಿತ ಗ್ರಾಮೀಣ ಭಾಗದಲ್ಲಿ ಅದೇ ಶಾಪಿಗೆ ಹುಡುಕಿಕೊಂಡು ಹೋಗುವಂಥದ್ದು ಇರ್ತದೆ. ಇವನ್ ಪೇಟೆಗಳಲ್ಲಿ ಕೂಡ ತುಂಬಾ ಒಳ್ಳೆಯ ಒಂದು ಕಾನ್ಸೆಪ್ಟ್ ನಿಮ್ಮದು. ಖಂಡಿತ ಎಸ್, ಆ ರೀತಿಯ ಒಂದು ನೆಟ್ವರ್ಕ್ ಕೂಡ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ವೇಗದ ಮಾರುಕಟ್ಟೆಯಲ್ಲಿ ಕೆಲವು ಅಸ್ತಿತ್ವಗಳೆಲ್ಲ ಕಳೆದು ಹೋಗುತ್ತೆ. ಹೌದು, ಸೆಂಟ್ರಲೈಸೇಷನ್ಗಿಂತ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆಗಬೇಕು ಅಂತ. ಎಸ್ ಒಂದು ವಿಕೇಂದ್ರೀಕೃತವಾದಂಥ ವ್ಯವಸ್ಥೆ ಇರಬೇಕು ಅಂತ. ಎಸ್, ಖಂಡಿತ ಒಳ್ಳೆಯ ಒಂದು ಕಲ್ಪನೆ, ಅದು ಕೂಡ ಯಶಸ್ವಿ ಆಗಲಿ. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಯತೀಶ್ ಶೆಟ್ಟಿ ಬಂಡಾಳ ಅವರು ಜೊತೆಗೆ ಶ್ರೀಹರಿ ಕುದ್ಪದವ್ ಇಬ್ಬರು ಕೂಡ ಯುವಕರು ಮತ್ತು ಕೃಷಿ ಮನೆತನದಿಂದ ಬಂದವರು, ಇಬ್ಬರು ಕೂಡ ಇಂಜಿನಿಯರಿಂಗ್ ಓದಿಕೊಂಡವರು. ಆದರೆ ಅದೇ ಆ ಒಂದು ಮಣ್ಣಿನ ಗುಣ ಅಥವಾ ಏನು ಆ ಒಂದು ಮಣ್ಣಿನ ಕಂಪನ್ನು ಇವತ್ತಿಗೆ ಕೂಡ ಉಳಿಸಿಕೊಂಡು ತಮ್ಮ ಹಿರಿಯರು ಮಾಡಿದ ಏನು ಕೃಷಿ ಬೇಸಾಯ ಆ ನೆನಪಿನಿಂದ
ನಾವು ಕೂಡ ನಮ್ಮ ಥರನೇ ಸಾವಿರಾರು ಯುವಕರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಒದಗಿಸಿಕೊಡಬೇಕು, ಅದು ಕೂಡ ಕೃಷಿ ವಲಯದಲ್ಲೇ ಅನ್ನೋಂಥ ಒಂದು ಆಶಯದಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಖಂಡಿತ ನಾವು ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು. ಏನವರ ಲೋಕಲ್ ಫಾರ್ಮರ್ಸ್ ಇನಿಷಿಯೇಟಿವ್ localfarmers.in ಇದನ್ನೊಂದು ಈ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ಸಿಗುತ್ತೆ. ಇದು ಯತೀಶ್ ಅವರೇ, ಶ್ರೀಹರಿ ನಾನು ಮಾತುಕತೆಯನ್ನು ಸಮಾಪನ ಮಾಡಬೇಕು. ಇದು ಕೊನೆಯದಲ್ಲಿ ಏನಾದರೂ ನಿಮಗೆ ಹೇಳುವಂಥದ್ದು ಅಥವಾ ವೀಕ್ಷಕರಿಗೆ ಏನಾದರೂ ತಲುಪಿಸಬೇಕು ಅಂತ ಇದ್ದರೆ? ಖಂಡಿತ. ನಾವು ತುಂಬ ಸಲ ಕಂಪ್ನಿ ಪ್ರಾಡಕ್ಟ್ಸ್ ತಗೊಳ್ತೇವೆ, ಉಪಯೋಗಿಸ್ತೇವೆ. ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಕೆಮಿಕಲ್ಸ್ ಇದೆ ಹಾಕ್ತಾರೆ, ಎಷ್ಟು ಹೆಲ್ದಿ ಇದೆ, ಅದು ನಮಗೆ ಗ್ಯಾರಂಟಿ ಇರೋದಿಲ್ಲ. ರೈತರು ತುಂಬ ಉತ್ತಮ ಪ್ರಾಡಕ್ಟ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ. ರೈತರು ಅಥವಾ ಸಣ್ಣ ಉದ್ಯಮಿಗಳಿರ್ಬೋದು, ಸಣ್ಣ ಪ್ರೊಡ್ಯೂಸರ್ಸ್ ತುಂಬ ಒಳ್ಳೆ ಉತ್ಪನ್ನಗಳನ್ನು ಕೊಡೋ ಸಾಧ್ಯತೆ ಇದೆ. ಮತ್ತು ಈ ಗ್ರಾಹಕರ ನೇರ ಸಂಪರ್ಕದಿಂದ ಕೃಷಿಕನಿಗೂ ತುಂಬ ಪ್ರಯೋಜನ ಆಗ್ತದೆ, ಗ್ರಾಹಕನಿಗೂ ಪ್ರಯೋಜನ ಆಗ್ತದೆ, ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಒಂದು ವೇದಿಕೆ ಆಗ್ತದೆ. ಅದರಿಂದ ಎಲ್ಲರ ಸಹಕಾರವನ್ನು ನಾವು ಕೋರ್ತೇವೆ. ಎಸ್ ಶ್ರೀಹರಿ ಅವರೇ, ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಟಿಯಲ್ಲಿ ಯಾರು ಇದ್ದಾರಾ, ಬನ್ನಿ ನಮ್ಮ ಹಳ್ಳಿ ಕಡೆಗೆ. ಹಳ್ಳಿಯಲ್ಲಿ ತುಂಬ ಒಳ್ಳೆಯ ಜೀವನ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಥ್ಯಾಂಕ್ ಯು. ಎಸ್, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಶ್ರೀಹರಿ ಕುತ್ತುಪದವರು ಜೊತೆಗೆ ಯತೀಶ್ ಶೆಟ್ಟಿ ಬೊಂಡಾಳ ಅವರು ಆರಂಭಿಸಿರುವಂಥ ಒಂದು ಹೊಸ ಸಾಹಸ, ಮತ್ತು ಈ ಸಾಹಸ ಖಂಡಿತವಾಗಿಯೂ ಗ್ರಾಹಕರಿಗೆ ಮತ್ತು ರೈತರಿಗೆ ಒಂದು ಒಳ್ಳೆಯ ಪರಿಣಾಮವನ್ನು ಮತ್ತು ದೂರಗಾಮಿ ಅಂದರೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಪರಿಣಾಮವನ್ನು ತಂದುಕೊಡುವಂಥ ಒಂದು ಯೋಜನೆ ಇದು. localfarmers.in ಅನ್ನುವಂಥ ಒಂದು ಆ್ಯಪನ್ನು ಆರಂಭಿಸಿ ಆ ಮೂಲಕ ರೈತರು ಮತ್ತು ಗ್ರಾಹಕರ ಜೊತೆಗೆ ಕೊಂಡಿಯಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೇ ಅವರ ಸಂಜೀವಿನಿ ಈಕೋ ಸೊಲ್ಯೂಷನ್ಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ, ಕಂಪನಿ ಮೂಲಕ ಇನ್ನಷ್ಟು ಗ್ರಾಹಕರಿಗೆ, ಹಳ್ಳಿಯ ಜನರಿಗೆ, ರೈತರಿಗೆ ಒಂದು ಪಾರದರ್ಶಕವಾದಂಥ ವ್ಯವಸ್ಥೆ ಒಳಗಡೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತುಂಬ ಒಳ್ಳೆಯ, ತುಂಬ ಆದರ್ಶದ ಒಂದು ಕಲ್ಪನೆಯನ್ನು ಗಾಂಧೀಜಿಯವರು ರೈತರ ಬಗ್ಗೆ ಮತ್ತು ಗ್ರಾಹಕರಿಗೆ ಒಂದು ಮಧ್ಯೆ ನೇರ ಯಾವುದೇ ಅಡೆತಡೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಆ ರೀತಿಯ ಒಂದು ತುಂಬ ಪಾರದರ್ಶಕವಾದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಈ ಯುವಕರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಅವರ ಮುಂದಿನ ಯೋಜನೆಗಳು ಕೂಡ ಅವರಿಗೆ ಯಶಸ್ವಿ ಆಗುವ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಇನ್ನಷ್ಟು ಉರುಪು ಬರೋ ರೀತಿಯಲ್ಲಿ ಅವರಿಗೆ ನಾವು ಸಪೋರ್ಟ್ ಮಾಡಿದರೆ ಖಂಡಿತ ಅವರು ಇನ್ನಷ್ಟು ಹೊಸ ಆಲೋಚನೆ ಮತ್ತು ಚಿಂತನೆಗಳ ಜೊತೆಗೆ ನಮ್ಮ ಮುಂದೆ ಬರ್ತಾರೆ. ಎಸ್, ನಾನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಶ್ರೀಹರಿ ಅವರಿಗೆ ಮತ್ತು ಯತೀಶ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಧನ್ಯವಾದಗಳು. ಎಸ್, ಇದು ವ್ಯವಹಾರದ ಮಾತುಕತೆ, ಬಿಸ್ನೆಸ್ ಟಾಕ್. ಇವತ್ತಿನ ಈ ಬಿಸ್ನೆಸ್ ಟಾಕ್ನಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟ ವ್ಯವಹಾರವನ್ನು ಮಾತಾಡಿದೆವು. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.